ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 3 ತಿಂಗಳಿನಿಂದಲೂ ಪ್ಲಾಸ್ಟಿಕ್ ಕೈಚೀಲ ನಿಷೇಧವಿದ್ದು ಎಚ್ಚರಿಕೆಯ ಬಳಿಕವೂ ಎಚ್ಚೆತ್ತುಕೊಳ್ಳದ ವ್ಯಾಪಾರಿಗಳಿಗೆ ಗ್ರಾಮ ಪಂಚಾಯತ್ ಸಾವಿರಾರು ರೂಪಾಯಿ ದಂಡವನ್ನು ವಿಧಿಸಿದೆ। ಈ ಬಗ್ಗೆ ಮಾಹಿತಿ ನೀಡಿದ ಗ್ರಾಮ ಪಂಚಾಯತ್ ಪಿಡಿಒ ಪಂಚಾಕ್ಷರಿ ಸ್ವಾಮಿ ಹಿರೇಮಠ ಅವರು ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕಳೆದ 3 ತಿಂಗಳಿನಿಂದ ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳಿಗೆ ಪ್ಲಾಸ್ಟಿಕ್ ಕೈಚೀಲಗಳನ್ನು ಬಳಸದಂತೆ ಲಿಖಿತ ಎಚ್ಚರಿಕೆ ಹಾಗೂ ಮಾಹಿತಿಯನ್ನು ನೀಡಲಾಗಿತ್ತು। ಆ ಬಳಿಕ ನಿರಂತರ ಮೌಖಿಕವಾಗಿ ಎಚ್ಚರಿಕೆಯನ್ನ ನೀಡುತ್ತಾ ಬಂದಿದ್ದೇವೆಯಾದರೂ 75% ವ್ಯಾಪಾರಿಗಳು ಗ್ರಾಮ ಪಂಚಾಯತ್ ನಿರ್ಣಯವನ್ನ ಗೌರವಿಸಿ ಪ್ಲಾಸ್ಟಿಕ್ ಕೈಚೀಲಗಳನ್ನು ನಿಷೇಧಿಸಿದ್ದು, ಗ್ರಾಮ ಪಂಚಾಯತ್ ನಿರ್ಣಯವನ್ನ ಉಲ್ಲಂಘಿಸಿದ 25% ವ್ಯಾಪಾರಿಗಳ ಅಂಗಡಿಗಳಿಗೆ ಪಿಡಿಒ ತಂಡ ದಾಳಿ ಮಾಡಿ ಪ್ಲಾಸ್ಟಿಕ್ ಕೈಚೀಲಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಅಯ್ಯಂಗರ್ ಬೇಕರಿಗೆ 2,000 ರೂಪಾಯಿ ದಂಡವನ್ನು ವಿಧಿಸಲಾಯಿತು। ಸಂತೆ ಮಾರುಕಟ್ಟೆಯಲ್ಲಿ ದಂಡ ನೀಡಲು ನಿರಾಕರಿಸಿದ ಕಲ್ಲಂಗಡಿ ಹಣ್ಣು ಮಾರಾಟದಂಗಡಿ ಆತನಿಗೆ ಮುಂದಿನ ದಿನದಲ್ಲಿ ಸಂತೆಯಲ್ಲಿ ವ್ಯಾಪಾರ ನಡೆಸಲು ಅವಕಾಶವಿಲ್ಲ। ಗ್ರಾಮ ಪಂಚಾಯತ್ ನಿರ್ಣಯದ ವಿರುದ್ಧವೂ ವ್ಯಾಪಾರ ನಡೆಸಲು ಮುಂದಾದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದಾಗಿ ಪಿಡಿಒ ಪಂಚಾಕ್ಷರಿ ಸ್ವಾಮಿ ಎಚ್ಚರಿಸಿದ್ದಾರೆ। ಅಕ್ಟೋಬರ್ 1ರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ನಿಷೇಧ ಮಾಡಿದ್ದರಿಂದ ನಾವು ಈಗಾಗಲೇ ಪಡುಬಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ಮತ್ತು ಮಾರ್ಕೆಟಿನಲ್ಲಿರುವ ಎಲ್ಲ ತರಕಾರಿ ವ್ಯಾಪಾರಸ್ಥರಿಗೆ, ದಿನಸಿ ವ್ಯಾಪಾರಸ್ಥರಿಗೆ ಮತ್ತು ವಾರಕ್ಕೊಮ್ಮೆ ಸಂತೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನು ನಾವು ನಿಷೇಧ ಮಾಡಿದ ಬಗ್ಗೆ ಜನರಿಗೆ ಮತ್ತು ಗ್ರಾಹಕರಿಗೆ ಎಲ್ಲ ಮನವರಿಕೆ ಮಾಡಿದ್ದೇವೆ। ಮಾಡಿದರೂ ಸಹಿತವಾಗಿ ಇವತ್ತು ಕೆಲವೊಂದು ಹೊತ್ತಲ್ಲಿ ಅಕ್ರಮವಾಗಿ ಈ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಮಾರಾಟ ಮಾಡುವ ಬಗ್ಗೆ ನಮಗೆ ತಿಳಿದು ಬಂದಿದ್ದರಿಂದ ನಾವು ಈಗಾಗಲೇ ಒಬ್ಬರಿಗೆ 2,000, ಒಬ್ಬರಿಗೆ 500, ಒಬ್ಬರಿಗೆ 300, ಒಬ್ಬರಿಗೆ 200 ರೂಪಾಯಿ ಈ ಥರ ನಾವು ದಂಡನೆಯನ್ನು ವಿಧಿಸಿದ್ದೇವೆ। ನೆಕ್ಸ್ಟ್ ವೀಕ್ ಈಗಾಗಲೇ ದಂಡ ವಿಧಿಸಿದವರು ಏನಾದರೂ ಇದು ಮಾಡಿದರೆ ಅವ್ರ ಅಂಗಡಿ ಲೈಸೆನ್ಸ್ ರದ್ದತಿ ಮಾಡ್ತೇವೆ ಮತ್ತು ತರಕಾರಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋರನ್ನು ಸಹಿತವಾಗಿ ನಾವು ತೆರವುಗೊಳಿಸ್ತೇವೆ। ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಪಂಚಾಯತಿಯಿಂದ ನಾವು ಕೈಗೊಂಡು ಪಡುಬಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಗ್ರಾಮ ಅಂತ ನಾವು ಘೋಷಣೆ ಮಾಡ್ತೀವಿ।